ನೋಡಿ, ಬಾಬಿನ್ಗೆ ನೂಲು ಹಾಕಲಿಕ್ಕೆ, ನೂಲು ಸುತ್ತಲಿಕ್ಕೆ ಮಿಷಿನಲ್ಲಿ ಸುತ್ತೋದಾದರೆ ಹೀಗೆ. ಮತ್ತು ಇದೊಂದು ಕುಟ್ಟಿ ಉಂಟು, ಇದನ್ನು ಹೀಗೆ ಒತ್ತಬೇಕು. ಒತ್ತಿ ಆದಮೇಲೆ ನಾವು ಸೂಜಿಗೆ ನೂಲು ಹಾಕಿರಬಾರ್ದು, ಹಾಕಿದರೆ ನಮಗೆ ಆಗೋದಿಲ್ಲ. ಈಗ ಹೀಗೆ ತುಳಿಬೇಕು, ನಿಧಾನಕ್ಕೆ ತುಳಿಬೇಕು. ನೋಡಿ ಹೀಗೆ. ಫುಲ್ಲು ಸುತ್ತಬೇಕಾಗಿಲ್ಲ, ಸ್ವಲ್ಪ ಸುತ್ತಕೊಂಡ್ರೆ ಸಾಕಾಗ್ತದೆ, ಎಷ್ಟು ಬೇಕಷ್ಟು. ಈಗ ಸಾಕು. ಮತ್ತು ಬಾಬಿನ್ಗೆ ಹೇಗೆ ನೂಲು ಹಾಕೋದು ಅಂತ ನೋಡಿ. ಹೀಗೆ ಈ ನೂಲು ಹೀಗಿರಬೇಕು ನೋಡಿ, ಈಚೆ ಸೈಡ್ ಇಡಬೇಕು ಹೀಗೆ. ಇದನ್ನು ನಾವು ಇಲ್ಲಿಗೆ ಹೀಗೆ ಸಿಕ್ಕಿಸ್ ನೋಡಿ, ಹೀಗೆ 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 ಬರಬೇಕು. ಆಮೇಲೆ ಇದರ ಅಡಿಯಲ್ಲಿ ಸೂಜಿನ ನಾವು ಮೇಲೆ ತಗೊಳ್ಬೇಕು. ಬಾಬಿನ್ ಸಿಕ್ಕಿಸ್ಕೊಳ್ಳುವ. ಈಗ ನೋಡಿ, ಅಡಿಯಲ್ಲಿ ಹೀಗೆ ಕೈ ತಗೊಂಡೋಗಿ, ನಮಗಂದರೆ ಈಗ ಯಾವಾಗಲೂ ಸಿಕ್ಕಿಸುವಾಗ ಗೊತ್ತಾಗ್ತದೆ. ಹೀಗೆ ಈಗ ನೂಲು ಹಾಕುವ. ಈಗ ನೂಲು ಹಾಕೋದು ಹೇಗೆ ಅಂತ ನೋಡಿ. ಫಸ್ಟಿಗೆ ಇಲ್ಲಿ ಹೀಗೆ ಈ ಸೈಡಿಗೆ ಹಾಕ್ಕೊಳ್ತೇವೆ. ಆದ ನಂತರ ಇದರೊಳಗೆ ಹಾಕಬೇಕು. ಇದರೊಳಗೆ ಹಾಕಿ ಆದ ನಂತರ ನೋಡಿ, ಇಲ್ಲಿ ಚಡಿ ಉಂಟು, ಇಲ್ಲಿ ಇದರೊಳಗೆ ಈಚೆ ಸೈಡ್ ನೋಡಿ, ಇಲ್ಲಿ ಚಡಿ ಉಂಟು. ನಮಗಿದು ಹೀಗೆ ಈ ಚಡಿಯಲ್ಲಿ ತಂದು ಹೀಗೆ ತರಬೇಕು. ಉದ್ದ ಜಾಸ್ತಿ ಇದ್ದರೆ ಕಟ್ ಮಾಡ್ಕೊಳ್ಳುವ, ಹಾಕ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ. ಮತ್ತು ಇದರೊಳಗೆ ಹೋಗ್ಬೇಕು ಹೀಗೆ. ಹೀಗೆ ಹಾಕಿ ಆದಮೇಲೆ ನಾವು ಅಡಿಯಲ್ಲಿ ಬಾಬಿನ್ ಇಟ್ಟಿದ್ದೇವಲ್ಲ, ಅದರದ್ದು ನೂಲನ್ನು ಹೀಗೆ ನೋಡಿ, ಒಂದು ಸಲ ಕೆಳಗೆ ಹೋಗಿ ಮೇಲೆ ಬಂದರೆ ಅದು ಬರ್ತದೆ ಅದರೊಟ್ಟಿಗೆ ನೋಡಿ. ಹೀಗೆ ಈಗ ನೋಡಿ, ನೂಲು ಹಾಕಿ ಆಯಿತು. ನಾವು ಕಟ್ ಮಾಡುವಾಗ ನಿನ್ನೆ ತೋರಿಸಿದ್ದೇನಲ್ಲ, ಇದು ಎದುರು ಸೈಡ್ ಅಂತ. ಅದಕ್ಕೆ ಈಗ ಎಂತ ಮಾಡಿಕೊಳ್ಬೇಕಂದ್ರೆ, ನಾವು ಇದಕ್ಕೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಹೇಗೆ ಸ್ಟಿಚ್ ಹಾಕಬೇಕಂದ್ರೆ, ಒಂದು ಮಾರ್ಕ್ ಮಾಡ್ಕೊಳ್ತೀನಿ, ನಿಮಗೆ ಆಗ ಗೊತ್ತಾಗ್ತದಲ್ಲ. ಈಗ ನೋಡಿ, ಈ ಸೆಂಟ್ರಿಗೆ ನಾವೊಂದು ಹೀಗೆ ಮಾರ್ಕ್ ಹಾಕ್ಕೊಳ್ಳೋಣ. ಈಗ ನಾವು ಈ ಮಾರ್ಕ್ ಹಾಕಿದ್ದೇವಲ್ಲ, ಅದನ್ನು ಬಿಟ್ಟು ಈಚೆ ಸೈಡಿಂದ ಹೊಲಿಗೆ ಹಾಕ್ಕೊಳ್ಳೋಣ. ಈಗ ನಾವು ಇಲ್ಲಿ ಮಡಚಿ ಒಳಗೆ ಹಾಕ್ಲಿಕ್ಕೋಸ್ಕರ ಇಷ್ಟನ್ನು ನೋಡಿ ಮತ್ತೆ ಕಟ್ ಮಾಡುವ. ಈಗ ಹೀಗೆ ಹೊಲ್ಕೊಳ್ಳುವ. ನಮಗೆ ಒಂದೇ ಕೆಲಸದಲ್ಲಿ ಸುಲಭದಲ್ಲಿ ಆಗ್ತದೆ. ಅದಕ್ಕೆ
ಒಂದು 1/4 ಇಂಚ್ ಇರ್ತದೆ ಇದರೊಳಗೆ. ನೋಡಿ ಇದು 1/4 ಇಂಚು, ನಾನು ನಿನ್ನೆ ಹೇಳಿದ್ದೇನಲ್ಲ 1/4 ಇಂಚು ನಮಗೆ ಇಲ್ಲಿ ಹೋಗ್ತದೆ ಅಂತ, ಹಾಗೆ ಇದು 1/4 ಇಂಚು ಬಿಟ್ಟು ಹಾಕ್ಕೊಳ್ತಿದ್ದೇನೆ. ಬೇಕು ಯಾಕಂದರೆ ಬಟ್ಟೆ ನಮಗೆ ಅದು ಉಲ್ಟ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಕಟ್ ಮಾಡಿ ಆದಮೇಲೆ ಉಲ್ಟ ಮಾಡೋದು. ಆಗ ಮಾರ್ಕ್ ಮಾಡಿದ್ದೇವಲ್ಲ, ಆಗ ನಾವು ಈಚೆ ಸೈಡ್ ಹಾಕೊಂಡು ಹೋಗಿದ್ದೇವೆ. ಈಗ ಅದೇ ಮಾರ್ಕಿಂದ ಈಚೆ ಸೈಡಿಗೆ ಹಾಕೊಂಡು ಬರುವ. ಈಗ ನೋಡಿ ನಾವಿದು ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ, ಇದು ಏನಾದರೂ ಮಿಷಿನ್ ಮಿಸ್ಟೇಕಲ್ಲಿ ಸ್ವಲ್ಪ ಎಳ್ದೋದ್ರೆ ಇದ್ದರೆ ಆಚೆ ಸೈಡ್ ಸ್ಟಿಚ್ ಈಚೆ ಸೈಡ್ ಸ್ಟಿಚ್ ಮಧ್ಯದಲ್ಲಿ ನಾವು ಕಟ್ ಮಾಡ್ಕೊಳ್ತಿದ್ದೇವೆ. ಈಗ ನೋಡಿ ಕಟ್ ಆಯ್ತಲ್ಲ ಇದು. ಈಗ ನಾವು ಬಟ್ಟೆನ ಉಲ್ಟ ಮಾಡಿಕೊಳ್ಳುವ. ಇದು ಮೇಲೆ ಸೈಡದ ಬಟ್ಟೆ ಅಲ್ಲ, ಆಗ ಒಳ ಸೈಡದ ಬಟ್ಟೆ ಇದ್ದದಲ್ಲ ಅದು, ಹಾಗೆ ನಾವು ಹೀಗೆ ಸ್ವಲ್ಪ ಮಾಡಿಕೊಂಡ್ರೆ ಫ್ರೀಯಾಗಿ ಚೆಂದಾಗಿ ಬರ್ತದೆ. ಸೈಡ್ ಉಲ್ಟ ಮಾಡುವಾಗ ಇಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಚೂರು ಚೂರು, ಅದು ಯಾಕಂದರೆ ಕರೆಕ್ಟ್ ಬರೋದಿಲ್ಲ ಇಲ್ಲದ್ರೆ. ಈಗ ನಿಮಗೆ ಅಂದಾಜು ಆಯಿತಾ? ಇದು ಬ್ಯಾಕ್ ಸೈಡ್ ನೋಡಿ, ಇದು ಬ್ಯಾಕ್ ಸೈಡ್. ಹಾಗೆ ನಾವಿಲ್ಲಿ ಉಲ್ಟ ಮಾಡುವ ಮೊದಲು ಇಲ್ಲಿ ನಾವು ಸ್ವಲ್ಪ ಕಟ್ ಮಾಡಿಕೊಳ್ಬೇಕು. ಅದು ಕಟ್ ಮಾಡೋದು ಯಾಕಂದರೆ ಅದಿಲ್ಲದ್ರೆ ಎಳೆದು ಹಿಡಿತದೆ, ಅದಕ್ಕೆ ಕರೆಕ್ಟಾಗಿ ನಿಲ್ಲಲಿಕ್ಕೆ ಅದು ನಾವು ಕಟ್ ಮಾಡ್ಕೊಳ್ಳೋದು. ಒಳಗಿಂದ 1-2 ಜಾಗದಲ್ಲಿ ಕಟ್ ಮಾಡ್ಬೋದು, ಇಲ್ಲದ್ರೆ 1-2-3 ಜಾಗದಲ್ಲಿ ಕಟ್ ಮಾಡ್ಕೊಳ್ಬೋದು. ಹಾಗೆ ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಲ್ತದೆ. ಹಾಗೆ ಮಾಡ್ಕೊಳ್ಳಿ. ತುಂಬ ಬದಿಗೆ ಹಾಕೊಳ್ಳುವ. ಡಿಸೈನ್ ಎಲ್ಲ ಕೊಡುವವರಿಗಾದರೆ ಅದು ಸ್ಟಿಚ್ ಕಾಣೋದಿಲ್ಲ ಸ್ವಲ್ಪನೂ. ನಂದಕ್ಕೆ ಇದು ಡಿಸೈನ್ ಬೇಡ, ಹಾಗಾಗಿ ಹಾಗೆ ಹೊಲಿತಿರೋದು. ಡಿಸೈನ್ ಕೂಡ ಕೊಡೋದು ಕಷ್ಟ ಇಲ್ಲ, ಅದು ಕೂಡ ಕೊಡ್ಬೋದು.
ಇನ್ನು ಮಾರ್ಕ್ ಮಾಡೋದನ್ನ ನಾಳೆ ತೋರಿಸ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಸಿಗ್ತೀನಿ. ಬಾಯ್.